ಮಾತಲ್ಲ ಪಂಚಬಾಣನ ಕೇಳಿಯೊಳಗೆ ಪಂಚಬಾಣನ ಕೇಳಿಯೊಳಗೆ ಚಂಚಲಕ್ಕಿಯ ಗೆಲು ವಂಚನೆ ಮೊದಲ ಪಂಚಬಾಣನ ಕೇಳಿಯೊಳಗೆ ಮಿಂಚು ಬಳ್ಳಿಯ ಅರಸೋದ ಗಮನೆಯೇ ಅರಸೋದ ಗಮನೆಯ ನಿರುವಾಚದಲ್ಲಿ ಮುದ ಕುಳಿತೆ ಮಿಂಚು ಬಳ್ಳಿಯ ಅರಸಂತ ಗಮನ ವಂಚನೆಯಲ್ಲಿ ಮುದ ಹೊಯ್ಬೇ ಸಂತಲಕ್ಕಿಯ ಕೇಳು ವಂಚನೆ ಮಾತಲ್ಲ ಪಂಚಬಾಣನ ಕಿಡಿಯೊಳಗೆ ಮಿಂಚು ಬಳ್ಳಿಯ ಅರಸಂತ ಗಮನಿಗೆ ನಿರ್ವಾಚನೆಯಲ್ಲಿ ಮುದಗೊಳಿದೆ ನಿನ್ನ ಮುದಗೊಳಿಸಲಿಗೆ ಸಂತಲಾಕಿಯ ಕೇಳು ಓ ಚಂಚಲಾಕ್ಷಿ ಓ ಮಿಂಚುಬಳ್ಳಿ ಅದೇನು ಮಿಂಚು ಓ ಅಂಚಗಮನೆ ನೀನು ಎಂತೆಂತ ಮಾತಾಡಿದ್ರೆ ನನಗೆ ಅರ್ಥವೇ ಆಗುವುದಿಲ್ಲಲ್ಲ. ಸರಿಯಾಗಿ ಮಾತಾಡಿದರೆ ನಿನಗೆ ಅರ್ಥ ಆಗ್ತದೆ. ಹೌದು, ಅಲ್ಲದ ಇದ್ದದ್ದನ್ನು ಆಡಿದ್ದಲ್ಲ. ಮತ್ತೆ ಹಕ್ಕನೆ ಆಗಸದಲ್ಲಿ ಮಿಂಚಿ ಮರೆಯಾಗುವ ಕೋಲ್ಮಿಂಚಿನೋಪಾದಿಯಲ್ಲಿ ನೀನು ಕಾಣಿಸುತ್ತಾ ಇದ್ದಿ. ಆದ್ದರಿಂದ ಮಿಂಚುಬಳ್ಳಿ. ಓಹೋ, ನೀರಿನ ಮೇಲೆ ಹಂಸವೊಂದು ತೇಲಿದ ಹಾಗೆಯೇ ನಿನ್ನ ನಡಿಗೆ ಇದೆ. ಆದ್ದರಿಂದ ಅಂಚೆಗಮನೆ. ನಿತ್ತಲ್ಲಿ ನಿಲ್ಲದೆ ಅತ್ತಿತ್ತ ಭಯದಿಂದ ನಿನ್ನ ಕಣ್ಣುಗಳು ಚಲಿಸ್ತಾ ಇವೆ. ಆದ್ದರಿಂದ ಚಂಚಲಾಕ್ಷಿ. ಓಹೋ, ಯಾಕೆ ನಗು? ಪಂಚಬಾಣನ ಕೇಳಿಯಲ್ಲಿ ಅರಕ್ಷಣವು ಅಗಲದೆ ನಿರ್ವಂಚನೆಯಿಂದ ಮುದಗೊಳಿಸ್ತಾ ಇರಬೇಕು. ಹೌದು, ಇದು ನಿನ್ನ ಅಪೇಕ್ಷೆ. ಸರಿ, ಒಳ್ಳೆಯದು. ನೀನು ನನ್ನನ್ನೊಪ್ಪಿ ವಿವಾಹವಾದರೆ ನನ್ನ ಕೈ ಹಿಡಿದರೆ ಅರಕ್ಷಣವು ಅಗಲದೆ ಬೇಕಾದ ರತಿ ಸುಖವನ್ನಿತ್ತು ನಿನ್ನನ್ನು ಮುದಗೊಳಿಸ್ತೇನೆ. ಅದೇನು ಹಾಗೆಲ್ಲ ಆಗ್ಲಿಕ್ಕಿಲ್ಲ. ನನಗೆ ನಿನ್ನನ್ನು ಮುದಗೊಳಿಸುತ್ತೇನೆ ಅಂತ ಹೇಳಿ ನಾನು ನಂಬೇಕಾ? ಅರ್ಥ ಆಗ್ತದೆ, ಅದಕ್ಕೆ ಅದರ ನಂಬಿಕೆ ನನಗಿಲ್ಲ. ಹೇಳಿದ್ರೆ ನಂಬಿಕೆ ಬರೆದು ಕೊಡುವುದು ಬೇಡ, ನಂಬಿಕೆ ಬರುವಂತೆ ನಡೆದ್ರೆ ಸಾಕು. ನಂಬಿಕೆ ಬರುವುದು ನಡೆಯುವುದು ಹೇಗೆ? ಅಂದ್ರೆ ನನಗೆ ನಂಬಿಕೆ ಬರಬೇಕಿದ್ರೆ ನನ್ನ ಕರತಟ್ಟಿ ಭಾಷೆಯಲ್ಲಿ ಕೊಡಬೇಕು. ಕರತಟ್ಟಿ ಭಾಷೆಯ ಇತ್ತರೆ ನಿರ್ಣಯ ಭಾಷೆಯ ನಿತ್ತರೆ ಮುದವಾಗಿ. ಹೌದು, ಅಷ್ಟೇ ತಾನೆ. ನಾವು ಯಾವಾಗ ತಟ್ಟಿಗೆ ಹೇಳ್ತಾರೆ ಕಾಯ್ತಾ ಇದ್ದೇವೆ. ಹೌದಾ? ಯಾಕೆ? ಓ ಚಂಚಲಾಕ್ಷಿ, ಅರಕ್ಷಣವು ಅಗಲದೆ ಮನ್ಮಥನ ಕೇಳಿಯಲ್ಲಿ ನಿನ್ನನ್ನು ಕಾಲ ಕಾಲಕ್ಕೂ ತೃಪ್ತಿ ಪಡಿಸ್ತಾ ಇರ್ತೇನೆ. ಈಗ ನಂಬಿಕೆ ಬಂತು.